ಯಾವುದು ಸತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವರ್ಕಾಡಿ ಅವರೇ, ಒಂದು ವಿಚಾರವನ್ನ ಇಲ್ಲಿ ಕ್ಲಾರಿಫೈ ಮಾಡಿ ಬಿಡಬೇಕು. ಏನು ಹೇಳಿ? ಈ ಆರ್ಟಿಕಲ್ ಬರೆಯೋದಕ್ಕಿಂತ ಮೊದಲು ಅದು ನನ್ನ ಶಬ್ದಗಳು ಅಥವಾ ನನ್ನ ಸೆಂಟೆನ್ಸ್ಗಳು ಅಂತ ನೀವು ಹೇಳಿದ್ರಿ. ಈಗ ಯಾವ ಕಾರಣಕ್ಕಾಗಿ ಹೇಳಿದ್ರು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ನನಗೆ ಒಂದು ಕ್ಲಾರಿಫೈ ಆಗಬೇಕು. ನೀವು ಅಸ್ರನ್ನರನ್ನ ಭೇಟಿಯಾದದ್ದು ಹೌದಾ? ಈ ಆರ್ಟಿಕಲ್ ಅನ್ನ ಬರೆಯೋದಕ್ಕಿಂತ ಮೊದಲು ಅನ್ಅಫಿಷಿಯಲ್ ಅಲ್ಲಾಗಿ ಆದ್ರೂ ಮಾತನಾಡಿಸಿ ಈ ಭಾಗವತಿಕೆಯ ಬಗ್ಗೆ ಅಭಿಪ್ರಾಯವನ್ನು ಪಡೆದುಕೊಂಡದ್ದು ಹೌದಾ? ಪ್ರತಿ ಸಲ ಕ್ಷೇತ್ರಕ್ಕೆ ಹೋದ್ರು ನಾನು ಅಂದ್ರೆ ಅಲ್ಲಿ ಅವರು ಪುರುಸೊತ್ನಲ್ಲಿದ್ರೆ ಭೇಟಿ ಆಗ್ತೇನೆ. ಅವರೊಂದು ಪಂಚಾಂಗ ಹೇಳುವ ಜಾಗ ಉಂಟಲ್ಲ, ಹಿಂದೆಯೂ ಭೇಟಿಯಾಗಿದ್ದೇನೆ, ಮುಂದೆಯೂ ಭೇಟಿಯಾಗುತ್ತೇನೆ. ಹೀಗೆ ಸುಹೃದ್ ಮಾತುಕತೆಗಳನ್ನು ಆಡುತ್ತೇವೆ ನಾವು. ಅಂದ್ರೆ ಭಾಗವತಿಕೆ ಬಗ್ಗೆ ಏನು ಹೇಳಿದ್ರು ಅವರು? ಏನಾದ್ರು ಈ ಬಗ್ಗೆ ಮಾತನಾಡಿದ್ರ ಅಥವಾ ನೀವೇ ಬರ್ದ್ರ ಅನ್ನುವಂಥದ್ದು ಪ್ರಶ್ನೆ. ಏನಾದ್ರು ಮಾತನಾಡಿದ್ರ? ಅಸ್ರನ್ನರು ಮಾತನಾಡಿದ್ದಾರ ಭಾಗವತಿಕೆಯ ಬಗ್ಗೆ, ಕಟೀಲು ಮೇಳದ ಭಾಗವತಿಕೆಯ ಬಗ್ಗೆ? ಅಲ್ಲ, ನಾನು ಕ್ಲೀಶೆಯನ್ನು ಪರಿಹರಿಸಬೇಕು ಅಂತ ಹೇಳ್ತಾ ಇದ್ದೇನೆ. ನೀವು ಮತ್ತೆ ಮತ್ತೆ ಕಾಲರ್ ಪಟ್ಟಿ ಹಿಡಿದು ಗೊಂದಲ ಪರಿಹಾರ ಆಗ್ಲಿ ಅನ್ನುವಂತ ಒಂದೇ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಅಭಿಮಾನಿಗಳ ಸಮಸ್ಯೆ, ಬಹಳ ದೊಡ್ಡ ಅಭಿಮಾನಿಗಳ ವರ್ಗ ಇದೆ, ಅವರಿಗೆ ಇರ್ಬೋದು, ಅಸ್ರನ್ನವರಿಗೆ ಭಕ್ತಾದಿಗಳ ವರ್ಗ ಇದೆ. ಈ ಗೊಂದಲ ಪರಿಹಾರ ಆಗಬೇಕು, ಆ ಕಾರಣಕ್ಕೆ ಕೇಳದೆ ವಿನಃ ಬೇರೆ ವಿಚಾರಕ್ಕೆ ನಿಜವಾಗಲೂ ಪರಿಹಾರ ಆಗಬೇಕು. ಅದಕ್ಕೆ ನಾನೊಂದು ಸೂತ್ರ ಕಂಡುಕೊಂಡಿದ್ದೇನೆ, ನಿಮಗೆ ಆಗ್ತದ ಅಂತ ಹೇಳಿ. ಅದು ಪತ್ರಿಕೆಯಲ್ಲಿ ಒಟ್ಟು ಸಮಷ್ಟಿ ಅಭಿಪ್ರಾಯ ಉಂಟು. ಅಂದರೆ ಜನರಲ್ ಆಗಿ ಯಾರು ಆಡಬಹುದು ಅದು ಆಡಿ ಆಗಿದೆ. ಇನ್ನು ಯಾರು ಆಡಿದ್ದಾರೆ ಎಂಬುದನ್ನು ಒಂದು ಬದಿಗಿಟ್ಟು ನಾವು ಯೋಚನೆ ಮಾಡೋಣ. ಅದನ್ನು ಇಲ್ಲಿ ಪಟ್ಲದವರ ಹೆಸರೇ ಇಲ್ಲ ಅಲ್ವಾ? ಆಗ ಇದನ್ನು ವೈಯಕ್ತಿಕ ಅಭಿಪ್ರಾಯ ಪಟ್ಲವರಿಗೆ ಹೇಳಿದ್ದು ಅಂದುಕೊಂಡು ಈಗ ವಿವಾದ ಸೃಷ್ಟಿಯಾದ ಅಲ್ವಾ? ಹೆಸರೇ ಇಲ್ಲದಿರುವಾಗ ವೈಯಕ್ತಿಕವಾದಂತಹ ವಿಚಾರ ಅಂತ ಅವರು ಹೇಳ್ಕೊಂಡಾಗ ಸಮಸ್ಯೆ ಪರಿಹಾರಕ್ಕೂ ನಾವು ವೈಯಕ್ತಿಕವಾಗಿ ಮಾಡಿದರೆ ಏನಾಗ್ತದೆ ಅಲ್ವಾ? ವೈಯಕ್ತಿಕವಾಗಿ ನನ್ನಲ್ಲೇ ಕೇಳಲಿ ಏನು ವಿಷಯ, ಅದನ್ನು ಸಾಮಾಜಿಕವಾಗಿ ಜಾಲತಾಣಗಳಲ್ಲಿ ನಾವು ಯಾಕೆ ಹರಿಯಬಿಡಬೇಕು? ಯಾರದೇ ಹೆಸರಿಲ್ಲದ ಮಾತನ್ನು ತನ್ನದು ಅಂತ ಹೇಳುವಾಗ ಅಲ್ವಾ, ತನಗೆ ಅಂದರೆ ಅಭಿಮಾನಿಗಳಿಗೆ ಹೇಳಿದ್ದಾರೆ ಅಂತ ಅಲ್ವಾ ಇರುವುದು. ಅದನ್ನು ನಾವು ವೈಯಕ್ತಿಕವಾಗಿಯೇ ಪರಿಹರಿಸಿಕೊಳ್ಳೋಣ ಅಂತ, ಈ ರೀತಿ ಸಾಮೂಹಿಕವಾಗಿ ಅದು ಬೇಡ ಅಂತ ನಾನು ಹೇಳೋದು. ನಾನು ಇಲ್ಲಿ ವಿಚಾರ ನಿಮ್ಮ ಅಭಿಪ್ರಾಯಕ್ಕೆ ಬರ್ತೀನಿ. ಹೇಳಿ, ಭಾಗವತಿಕೆಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸದ್ಯದ ದಿನಗಳ ಭಾಗವತಿಕೆಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಿಮ್ಮ ಅಭಿಪ್ರಾಯ. ನನಗೆ ಈ ಆರ್ಟಿಕಲ್ ಬೇಡ, ಪಟ್ಲರ ಬಗ್ಗೆ ಅಂತ ಅಸ್ರನ್ನರು ಹೇಳಿದ್ರು ಆ ವಿಚಾರವೂ ಬೇಡ. ನಿಮ್ಮ ಅಭಿಪ್ರಾಯ ಏನು ಭಾಗವತಿಕೆ? ಇದು ನಾನು ಓವರ್ ಆಲ್ ಭಾಗವತಿಕೆಯ ಬಗ್ಗೆ ಒಬ್ಬರ ಬಗ್ಗೆ ಹೇಳ್ತಾ ಇಲ್ಲ ನಾನು. ಈಗ ಮೊನ್ನೆಯೂ ಒಂದು ವೇಷ ಮಾಡಿದೆ, ಎಲ್ಲಿಗೆ ರಮಣ ನಿಲ್ಲಿಲ್ಲ ರಮಣ, ಒಂದು 4 ಏನೋ ಒಂದು ಸಣ್ಣ ವಿಷಯಗಳಿರ್ತದೆ ಅಲ್ವಾ? ಅದು ತುಂಬ ಹೊತ್ತು ಹೇಳುವಾಗ ವೇಷಧಾರಿಯಾದರೂ ರಂಗಸ್ಥಳದಲ್ಲಿ ಅಂತ ಮಾಡೋದು ಅಲ್ವಾ? ಈ ಥರದ್ದೊಂದು ಅಭಿಪ್ರಾಯ ಒಂದು ನನ್ನದು ಉಂಟು. ಇದು ಒಬ್ಬನ ವ್ಯಕ್ತಿತ್ವದ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ, ಒಟ್ಟು ಭಾಗವತಿಕೆ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಮಿತಿಯಲ್ಲಿದ್ರೆ ಒಳ್ಳೇದು ಅಂತಲೇ ಹೇಳ್ತಾ ಇದ್ದೆ. ಸೊ ಇದರಲ್ಲಿ ಇರುವಂತ ಶಬ್ದಗಳಿಗಿಂತ ಅದೇ ರೀತಿಯ ಅಭಿಪ್ರಾಯನ ವ್ಯಕ್ತಪಡಿಸ್ತೀರಿ? ಅಲ್ಲಲ್ಲ, ಒಬ್ಬ ಸಂಪಾದಕ ತನ್ನ ಯಾರದ್ದೇ ಬರೆಹ ಬರಲಿ ಅದನ್ನು ಪ್ರಕಟಿಸಬೇಕಾದ್ರೆ ಸ್ವಲ್ಪ ಪರಿಶೀಲನೆ ಮಾಡಬೇಕಲ್ವಾ? ಈಗ ಬರೆಹಗಳು ಬಂದಾಗಲೂ ಕೂಡ ಯಾರದ್ದೇ ಆದ್ರು ಅಲ್ವಾ, ತೀರ ಕಟುವಾದ, ತೀರ ತೇಜೋವಧೆ ಮಾಡತಕ್ಕಂಥ ಇಂಥದ್ದನ್ನೆಲ್ಲ ಪ್ರಕಟಿಸ. ಇಲ್ಲಿ ಸಮಸ್ಯೆ ಆದದ್ದೇ ಅದು ಏನು ಅಂದ್ರೆ, ನಾನು ಯಾರೋ ಒಬ್ಬ ಎಂಕ ಶೀನ ನಾನಿ ಯಾರೇ ಬರೆದ್ರು ಸಮಸ್ಯೆ ಆಗ್ತಿರ್ಲಿಲ್ಲ, ಯಾರ ಪತ್ರಿಕೆಯಲ್ಲಿ ಬರೆದ್ರು ಇದು ಸಮಸ್ಯೆ ಆಗ್ತಾ ಇರಲಿಲ್ಲ. ವರ್ಕಾಡಿಯವರು ಸ್ವತಃ ಕಲಾವಿದರು, ಪಟ್ಲ ಅವರ ಬಗ್ಗೆಯೂ ಗೊತ್ತಿದೆ, ಎಲ್ಲವೂ ಗೊತ್ತಿದೆ, ಯಕ್ಷಗಾನ ರಂಗದ ಬಗ್ಗೆಯೂ ಅನುಭವಿಗಳು. ಸೊ ನೀವು ಯಾಕೆ ಬರೆದ್ರಿ, ಅಥವಾ ನಿಮ್ಮ ಪತ್ರಿಕೆಯಲ್ಲಿ ಇದನ್ನ ಬರೆಯುವಂತ ಅವಶ್ಯಕತೆ ಇರ್ಲಿಲ್ಲ ಅನ್ನುವಂಥದ್ದು ಪ್ರಶ್ನೆ. ನಾನು ಬರೆದಿದ್ದ ನನ್ನ ಪತ್ರಿಕೆಯಲ್ಲೋ ಅಥವಾ ಇನ್ನೊಬ್ಬ ಯಾರೋ ಬರೆದಿದ್ರೆ ಅದು ಸಮಸ್ಯೆ ಆಗ್ತಾ ಇರ್ಲಿಲ್ಲ. ನೀವು ಬರೆದ್ರಿಂದ ಸಮಸ್ಯೆ ಆಯ್ತು, ನಿಮ್ಮ ಪತ್ರಿಕೆಯಲ್ಲಿ ಬಂದದ್ರಿಂದ ಸಮಸ್ಯೆ ಆಯ್ತು. ಅಲ್ಲ, ನಮ್ಮ ಪತ್ರಿಕೆ ಅಂತ ಹೇಳಿದ್ರೆ ಯಕ್ಷಗಾನದ ಆಗು ಹೋಗುಗಳ ವಿಚಾರ ವಿಮರ್ಶೆಗಳು ಬೇಕಲ್ವಾ? ಈಗ ಯಾವುದೇ ಇರಲಿ, ಅದು ಅಂತಲ್ಲ. ಈಗ ನನ್ನ ಬಗ್ಗೆ ವಿಮರ್ಶೆ ಮಾಡಲಿ, ನಾನು ಪ್ರಕಟಪಡಿಸ್ತೇನೆ. ಯಾರೋ ಒಬ್ಬರು ಹೇಳಿದರು ನೀವು ಕೆಂಪು ಪಟ್ಟಿ ಹಾಕಕೂಡದು ಅಂತೇಳಿ ಕೃಷ್ಣ ಮಾಡಿದಾಗ, ನಾನೇನು ಸಿಟ್ಟು ಮಾಡಲಿಲ್ಲ. ನಾನು ಒಳ್ಳೆ ಗೋಪಡ್ಕರ್ ಇವರ ಹತ್ರ ಎಲ್ಲ ಹೋಗಿ ಅದು ಇದರ ಬಣ್ಣದ ಬಗ್ಗೆ ಯಾಕೆ ಹೇಳಿದ್ದಾರೆ ಇತ್ಯಾದಿ ಎಲ್ಲ ಕೇಳಿ ನಾನು ವಿವೇಚನೆ ಮಾಡಿದೆ. ಅಂದರೆ ಅದು ರಜೋಗುಣದ, ಅವನ ಪ್ರವೃತ್ತಿ ರಜೋಗುಣ ಅಲ್ಲ ಈ ಥರ ಅಂತ ನಾನು ಅದನ್ನು ತನ್ನ ಇದಕ್ಕೆ ತಗೊಂಡೆ. ಎಂಥದ್ದು ನನ್ನ ಒಳಿತಿಗಾಗಿ ಅದನ್ನು ನಾನು ಸ್ವೀಕಾರ ಮಾಡಿದೆ. ನಾನು ಯಾರ ಹತ್ರ ಪ್ರತಿಕ್ರಿಯೆ ಆಡಲಿಕ್ಕೆ ಹೋಗಲಿಲ್ಲ. ವಿಮರ್ಶೆ ಬೇಕು ಅಂತ ಹೇಳುವವನು ನಾನು. ಅಂದ್ರೆ ಇದು ಪತ್ರಿಕೆ ಅಚ್ಚಿಗೆ ಹೋಗುವ ಸಂದರ್ಭದಲ್ಲೂ ಕೂಡ ನೀವು ಎರಡನೇ ಯೋಚನೆ ಮಾಡ್ಲಿಲ್ವಾ? ಇದನ್ನ ಪಬ್ಲಿಷ್ ಮಾಡೋದೋ ಬಿಡೋದೋ? ಮಾಡಿದ್ರೆ ಸಮಸ್ಯೆ ಆಗಬಹುದು. ಅದೊಂದು ವಿಷಯ ಕರೆಕ್ಟ್. ನನಗೆ ಒಂದು ಸಮಸ್ಯೆ ಆವಾಗ ಇತ್ತು, ಕಟೀಲು ಮೇಳದ ಆಟದ ಬಗ್ಗೆ ಆಸ್ರಣ್ಣರು ಹೇಳಿದ್ದನ್ನು ಪ್ರಕಟಪಡಿಸಬಹುದಾ ಅಂದ್ರೆ ಆಸ್ರಣ್ಣ ಹೇಳಿದ್ದು ಅಂತ ಈಗ ಹೇಳಿದ್ದೇನೆ ಅಲ್ವಾ, ಪ್ರಕಟಪಡಿಸಬಹುದಾ ಒಂದು ಆತಂಕ ಇತ್ತು. ಯಾಕಂದ್ರೆ ಅದೊಂದು ಮನೆಯ ಒಳಗಿನ ವಿಚಾರ ಅಲ್ಲ, ನೀನು ಹಾಗೆ ಮಾಡೋದು ಸರಿಯಲ್ಲ, ಹೀಗೆ ಇದ್ರೆ ಚಂದ ಅಲ್ವಾ ಅಂತ. ಆಗ ಅಂದರೆ ಈ ಥರ ಬರ್ತದೆ ಅಂತ ಆಗ ಗೊತ್ತಿರಲಿಲ್ಲ. ಇಲ್ಲಾಂದರೆ ಅದನ್ನು ಪ್ರಕಟಪಡಿಸುವುದಕ್ಕೆ ಹೋಗ್ತಿರಲಿಲ್ಲ ನಾನು. ನಮಗೆ ಒಟ್ಟು ವಿಚಾರ ವಿಮರ್ಶೆಗಳು ಬರಬೇಕು. ಈಗ ಪ್ರಕಟಪಡಿಸಿದ್ದೇನೆ ಒಟ್ಟು ಭಾಗವತಿಕೆಯ ವಿಷಯದಲ್ಲಿ. ಇನ್ನಿದರ ಪ್ರತಿಕ್ರಿಯೆ ಏನು ಅಂತ ನೋಡೋಣ. ತುಂಬ ಮಂದಿ ಮೇಲಲ್ಲಿ ಕಳುಹಿಸಿದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ ಅಲ್ವಾ?
ಆ ಪ್ರತಿಕ್ರಿಯೆಯನ್ನು ಪ್ರಕಟಿಸ್ತೇನೆ ನಾನು ಇನ್ನೊಬ್ರು ಏನು ಹೇಳಿದ್ದನ್ನು. Yes, sir. ಪಟ್ಲ ಭಾಗವತಿಕೆ ಬಗ್ಗೆ ನನಗೊಂದು ಮಾತು ನಾನು ಅಲ್ಲಿಗೆ ಆ ವಿಚಾರಕ್ಕೆ ಬರಬೇಕು. ಸರಿ, ವೈಯಕ್ತಿಕವಾಗಿ ಪಟ್ಲ ಅವರ ಭಾಗವತಿಕೆಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ವೈಯಕ್ತಿಕ ಅಭಿಪ್ರಾಯ. ಹಿಂದೆಯೇ ನಾನು ಹೇಳಿದ್ದೇನೆ ಪಟ್ಲ ನಮಗೆಲ್ಲ ಒಳ್ಳೇದುಂಟು ಅಂತ ಹೇಳಿ. ಪಟ್ಲನ ಒಳ್ಳೆ ಗುಣ ನಾನು ಹೇಳ್ತೇನೆ. ಒಂದು ದಿನ ನಾನು ಟೌನ್ ಹಾಲ್ನಲ್ಲಿ ಆಟ ಮಾಡಿದ್ದೆ. ನಾನು ಕರೆದ ಪ್ರಧಾನ ಭಾಗವತರೊಬ್ಬರು ಕೈ ಕೊಟ್ಟರು. ಯಾರು ಅಂತ ಬೇಡ, ಮತ್ತೊಂದು ಜಗಳ ಮಾಡೋದು ಬೇಡ ನಾವು. ಪಟ್ಲನಿಗೆ ಫೋನ್ ಆಯಿಸಿದಾಗ ಆ ಪುಣ್ಯಾತ್ಮ ಬಹುಶಃ 12 ಅಂದರೆ ಗೊತ್ತಿಲ್ಲ ಅಂತ ಆಗುವಾಗ 12 ಗಂಟೆ ರಾತ್ರಿ ಆಗಿರ್ಬೋದು. ಆ 12 ಗಂಟೆಗೆ, ಅದು ಕೂಡ ಮಂಗಳೂರಲ್ಲಿ ಆಗ ಇರಲಿಲ್ಲ ಪಟ್ಲ. ಅವರ ಪಟ್ಲವರು ನಮ್ಮ ಊರಿಗೆ ಹತ್ತಿರ, ಅದು ವಿಜಯಡ್ಕ ಅಂತ ಹೇಳಿದ್ರೆ ಒಳಗಿಂದ ಹೋಗಬೇಕು. ಅಲ್ಲಿಂದ ರಾತ್ರಿ ಅವರು ಬಂದು ಇಲ್ಲಿ ಪದ್ಯ ಹೇಳಿ ಆಟ ಪೂರೈಸಿದ್ದಾರೆ. ಅದು ಎಂಥ ಸ್ನೇಹ, ಎಂಥ ಕಲಾ ಪ್ರೇಮ. ಸೊ ಅಂತ ಸ್ನೇಹನ ಹಾಳು ಮಾಡಿಕೊಂಡ್ರು ಹಾಗಾದ್ರೆ? ಯಾರು? ಖಂಡಿತ ಇಲ್ಲ. ಮೊನ್ನೆ ಹೋಗಿ ಮಾತಾಡಿ ಬಂದೆವು ನಾವು. ಈಗ ನನ್ನನ್ನು ಚೆನ್ನಾಗಿ ಬಲ್ಲ, ಪಟ್ಲನನ್ನೂ ಚೆನ್ನಾಗಿ ಬಲ್ಲ, ಯಕ್ಷಗಾನದ ಸಮಗ್ರ ಜ್ಞಾನವನ್ನು ಇರುವ ನಮ್ಮ ಶ್ರೀಮಂತೂರು ನಾರಾಯಣ ಶೆಟ್ಟರ್ ಅದು ಸಾಕ್ಷಿ. ಮತ್ತು ನಾವು ಒಂದು ಊಟ ಮಾಡಿ ಬಂದಿದ್ದೇವೆ. ಅದು ಎಂಥ ಊಟ ಗೊತ್ತಾ ನಿಮಗೆ? ಪಟ್ಲರವರ ಮಿಸಸ್ ಇರಲಿಲ್ಲ ಆಗ, ನೆರೆಮನೆಯವರು ಯಾರೋ ಅಭಿಮಾನಿ ಅವರಿಗೆ ಊಟ ತಂದು ಕೊಟ್ಟಿದ್ರು. ಒಬ್ಬರ ಊಟವನ್ನು ನಾವು 3 ಮಂದಿಗಳು ಪಾಲ್ ಮಾಡಿ ಊಟ ಮಾಡಿ ಬಂದದ್ದು ಮೊನ್ನೆ. ಸೊ ಈ ಆರ್ಟಿಕಲ್ ನಂತರ ನಿಮ್ಮ ಸಂಬಂಧಕ್ಕೆ, ನಿಮ್ಮ ಸ್ನೇಹಕ್ಕೆ ಸಂಬಂಧ ಆಗಲಿಲ್ಲ. ನಾನು ಮತ್ತೆ ಅವರ ಹತ್ರ ಮೊನ್ನೆ ಮಾತಾಡಿಸಿದ್ದೇನೆ, ಅದ್ರ ಮುಂದಿನ ಸಂಚಿಕೆ. ಸೊ ನಾವು ಹಾಗಾದ್ರೆ ಇದನ್ನು ಹೀಗೆ ತೆಗೆದುಕೊಳ್ತೇವೆ. ಏನು ನೀವು ಕಚ್ಚಾಡಿಕೊಂಡು ಅಭಿಮಾನಿಗಳ ಸಿಟ್ಟಿಗೆ ಗುರಿಯಾದ್ರಿ, ಅಥವಾ ನೀವು ನಾಟಕ ಮಾಡಿದ್ರಿ? ಇಲ್ಲಿ ನಿಮಗೆ ಬಹಳ ಚೆನ್ನಾಗಿದೆ, ನೀವು ನಾಟಕ ಮಾಡಿಕೊಂಡು ಅಭಿಮಾನಿಗಳ ಸಿಟ್ಟಿಗೆ ಕಾರಣರಾದ್ರಿ. ನಾಟಕ ಅಂತ ಆಗ್ಬೇಕಿದ್ರೆ ಏನೋ ಒಂದು ಅಭಿನಯ ಉದ್ದೇಶಪೂರ್ವಕವಾಗಿರ್ಬೇಕಲ್ಲ, ಇದು ಅಲ್ಲ ಅಂತ ಏನೋ ಒಂದು ಆಯಿತು, ಅದಕ್ಕೆ ಈ ರೀತಿ ಪ್ರತಿಕ್ರಿಯೆ ಆಯಿತು. ವಿವಾದ ಸೃಷ್ಟಿಯಾದದ್ದು ಮತ್ತೆ ಅಲ್ವಾ? ನೋಡಿ, ಬೆಳಿಗ್ಗೆ ನೀವು ಫೋನ್ ಮಾಡುವಾಗ ನಾನು ಏನು ಹೇಳಿದ್ದೇನೆ ನಿಮಗೆ? ಮತ್ತೆ ಆಸ್ತ್ರಣ್ಣರು ಸ್ಟೇಟ್ಮೆಂಟ್ ಕೊಟ್ಟರು. ನಾನೀಗ ಅದನ್ನು ಹೇಳ್ತಾ ಇರೋದು. ಆಸ್ತ್ರಣ್ಣರ ಸ್ಟೇಟ್ಮೆಂಟಿಗೆ ನಾನು ವಿರೋಧ ಆಡುವುದಿಲ್ಲ. ಒಬ್ಬ ಹಿಂದೂವಾಗಿ, ಒಬ್ಬ ಸನಾತನ ಧರ್ಮ ಆರ್ಷೇಯ ಪರಂಪರೆಯ ಮೇಲೆ ಒಳ್ಳೆ ನಂಬಿಕೆ ಇರುವವನಾಗಿ, ಒಬ್ಬ ಆದರ್ಶಗಳು ಬೇಕು ಅಂತ ಹೇಳುವವನಾಗಿ, ಪತ್ರಿಕಾ ಧರ್ಮದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಒಂದು ಅಂತ ಹೇಳುವವನಾಗಿ. ಸರ್, ನನಗೆ ಅದಕ್ಕೆ ಉತ್ತರ ಸಿಗಲೇ ಇಲ್ಲ. ನೀವು ಅಲ್ಲಿ ನಾನು ಮಾತಲ್ಲಿ ತಡೆದೆ ನಿಮ್ಗೆ. ಯಾವ್ದು ಹೇಳಿ? ಪಟ್ಲ ಸತೀಶ್ ಶೆಟ್ಟರ ಭಾಗವತಿಕೆಯ ಬಗ್ಗೆ ಮಾತಾಡಿ, ನೀವು ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡಿದ್ರಿ, ಈಗ ಭಾಗವತಿಕೆ ಬಗ್ಗೆ ಮಾತನಾಡಲಿಲ್ಲ. ಈಗಾಗಲೇ ಓದಿ ಹೇಳಿದೆ. ನಿಜವಾಗಲೂ ಪಟ್ಲನ ಕಂಠ ಅಂದ್ರೆ ಮೆಲೋಡಿ ಸಾಂಗ್ಸ್. ಅದು ಇಡೀ ಕಣ್ಮುಚ್ಚಿ ಕೂತಾಗ ವಿದ್ಯಾಭೂಷಣರ ಸಂಗೀತ ಕೇಳಿದ ಹಾಗೆ. ವಿದ್ಯಾಭೂಷಣರ ಸಂಗೀತ ಹಾಗೆ ಅಲ್ವಾ? ಒಂದು ಬೆಳಗ್ಗೆ 4 ಗಂಟೆಗೆ ಎಚ್ಚರಾಗಿ ಬಿಟ್ಟು ಆ ಸಂಗೀತ ಕೇಳಿದ್ರೆ ಮತ್ತೆ ನಿದ್ರೆ ಬರುವುದಿಲ್ಲ. ಆ ಥರ ಪಟ್ಲನ ಪದ್ಯ. ಅದು ಎಲ್ಲ ನಿದ್ರೆ ಓಡಿಸಿ ಬಿಡುತ್ತೆ. ಜನ ಹುಚ್ಚದ್ದು ಕುಣಿತಾರೆ. ಅವರ ಭಾಗವತಿಕೆಯನ್ನು ಸಂಗೀತ ಅಂತ ಹೇಳ್ತೀರಾ ನೀವು? ಸುಗಮ ಸಂಗೀತ ಅಂತ ಹೇಳಿ ಸಂಗೀತ ಅವರು ಕಲ್ತಿದ್ದಾರೆ. ಮೊನ್ನೆ ಕೂಡ ನಾವು ಹೋಗುವಾಗ ಸಂಗೀತ ಪಾಠ ಆದದ್ದಷ್ಟೇ. ಸಂಗೀತ ವಿದ್ಯಾರ್ಥಿ ಅವರು. ಈಗಲೂ ಅಂತ ಕಲಿಕೆಯ ಪ್ರವೃತ್ತಿ ಯಾರಲ್ಲಿ ಉಂಟು? ಪಟ್ಲನ ಹತ್ರ ಉಂಟಲ್ವಾ? ಅದು ಒಳ್ಳೇದಾಯ್ತು. ಸೊ ಅದು ಒಳ್ಳೇದು ಅಂತ ಹೇಳ್ತೀರಾ? ಖಂಡಿತ. ಯಕ್ಷಗಾನದ ಭಾಗವತಿಕೆಯನ್ನ ಕಾಲ ಕಾಲಕ್ಕೆ ಅಪ್ಡೇಟ್ ಮಾಡ್ತಾ ನೋಡಿ. ಇಲ್ಲಿ ಒಬ್ಬರು ಒಂದು ಅಭಿಪ್ರಾಯ ಹೇಳಿದ್ದಾರೆ, ಅದು ಈ ಪ್ರಸ್ತುತ ಅಂತ ಅನಿಸ್ತದೆ ನನಗೆ. ಅವರು ದೊಡ್ಡ 90 ವರ್ಷ ಹೆಚ್ಚಾಯಿತು ಅವರಿಗೆ ಪ್ರಾಯ. ಕುತ್ಲೋಡಿ ವಾಶೆಟ್ರು ಅಂತೇಳಿ. ಮಟ್ಟು ಸಾಕು, ಭಾಗವತಿಕೆಯ ಸ್ವರೂಪದ ಬಗ್ಗೆ ಪ್ರಶ್ನೆ ಕೇಳಿದವರ ಹತ್ರ. ಮಟ್ಟು ಸಾಕು, ಸಂಗೀತ ಬೇಡ, ಯಕ್ಷಗಾನದ ಹಾಡುಗಳಿಗೆ ನವರಸ ಸೃಷ್ಟಿ ಮಾಡುವ ಸಾಮರ್ಥ್ಯವಿದೆ. ಅಗರಿಯ ಪದ್ಯದಷ್ಟು ಮಂಡೆಚ್ಚರ ಪದ್ಯ ನನಗೆ ಇಷ್ಟವಾಗಲಿಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಒಂದು ದೇಸಿ ಸೊಬಗು, ಇನ್ನೊಂದು ಶಾಸ್ತ್ರೀಯ ಸಂಗೀತದ ಸೊಬಗು ಅಲ್ವಾ? ಇಲ್ಲಿ ಸಮಸ್ಯೆ ಇರುವುದೇ ಅದು. ದೇಸಿ ಮತ್ತು ಶಾಸ್ತ್ರೀಯ ಸಂಗೀತಗಳನ್ನು ಒಟ್ಟು ಮಾಡಬೇಕಲ್ವ ಇವರು? ಈ ಥರದ ಪದ್ಯಗಳಲ್ಲಿ ಬೇರೆ ಬೇರೆ ಶೈಲಿಗಳು ಹಿಂದೆಯೂ ಬಂದಿದೆ. ಎಷ್ಟು ಶೈಲಿಗಳು ಬಂತು ನೋಡಿ. ಅಗರಿ ಮಂಡೆಚ್ಚರ ಕಾಲದಲ್ಲೇ ಇಂಥ ಭಿನ್ನಾಭಿಪ್ರಾಯ ಇತ್ತು. ಇವತ್ತು ಹೊಸ್ತಲ್ಲ ಇದು ಅಲ್ವಾ? ಅಗರಿಯ ಶೈಲಿಯೂ ಹೊಸ್ತೆ, ಬಲಿಪರ ಶೈಲಿಯೂ ಹಾಗೆ, ಮಂಡೆಚ್ಚರ ಶೈಲಿಯೂ ಹಾಗೆ, ಅದರ ನಂತರ ಬಂದ ಭಾಗವತರುಗಳು ಹಾಗೆ. ಹಾಗೆ ಪಟ್ಲದ ಶೈಲಿಯೂ ಒಂದು ರೀತಿಯ ಹೊಸತನದಿಂದ ಕೂಡಿದಂತಹ ಶೈಲಿ. ಅದು ಸಮುದ್ರದ ಹಾಗೆ, ಅದು ಆಕಾಶದ ಹಾಗೆ. ನಾವು ಇಡೀಯಾಗಿ ನೋಡಲಿಕ್ಕೆ ಆಗೋದಿಲ್ಲ ಅಲ್ವಾ? ನಮಗೆ ಎಷ್ಟು ನೋಡಲಿಕ್ಕೆ ಸಾಧ್ಯವೋ ಅಷ್ಟನ್ನು ಮಾತ್ರ ನಾವು ನೋಡ್ತೇವೆ. ಮತ್ತು ಯಾವುದು ನಮಗೆ ಇಷ್ಟವೋ ಅದನ್ನು ಸ್ವೀಕಾರ ಮಾಡ್ತೇವೆ. ಇಡೀಯಾಗಿ ಯಕ್ಷಗಾನವನ್ನು ನೋಡತಕ್ಕಂತಹ ಒಂದು ಕಾಲ ಬರಬೇಕು ಅಂತ ಹೇಳುವವನು ನಾನು. ಇದು ನನ್ನ ಅಭಿಪ್ರಾಯ ಮಾತ್ರ ಅಲ್ಲ, ಡಾಕ್ಟರ್ ಚಿನ್ನಪ್ಪ ಗೌಡರು ಕೂಡ ಒಂದು ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಇಡೀಯಾಗಿ ಯಕ್ಷಗಾನವನ್ನು ಹೇಗೆ ನೋಡೋಣ ಅಂತ. ಪಟ್ಲ ಶೈಲಿಯಲ್ಲಿ ದೇಸಿ ಸೊಬಗು ಇದೆ, ಸಂಗೀತದ ಸೊಬಗು ಇದೆ. ದೇಶಿ ಶೈಲಿ ನನಗೆ ತುಂಬ ಇಷ್ಟ ಆಗಿದೆ ಅವರದ್ದು. ನಿಮ್ಮ ಕೆಲವು ಪ್ರಸಂಗಗಳ ಪದ್ಯಗಳನ್ನು ನೋಡಿ ನನ್ನ ರಚನೆಗೆ ಒಂದು ಅದ್ಭುತವಾದ ಒಂದು ಜನಪ್ರಿಯತೆಯನ್ನು ಕೊಟ್ಟದ್ದು ಅವರ ಕಂಠ. ಪದ್ಯ ಹೇಳಿದ್ದಾರೆ ಅವರು ಅದರಲ್ಲಿ. ಅಷ್ಟು ಚೆನ್ನಾದ ಒಂದು ಕಂಠ. ಅದರ ಬಗ್ಗೆ 2 ಮಾತು. ಸೊ ಇಲ್ಲಿ ಅಪಸ್ವರಗಳನ್ನ ತೆಗೆಯುವಂತವರು ನೀವಲ್ಲ. ಈ ಆರ್ಟಿಕಲ್ ನಿಮ್ಮದು ಅಲ್ಲ, ಅಸರನ್ನರದು ಅಲ್ಲ. ನಾನು ಹೇಳಿದ್ದೇನಲ್ಲ ಈಗ, ಬರದದ್ದು ನಾನು. ಇದು ಧರ್ಮರಾಯನ ಸತ್ಯ. ಬರದದ್ದು ಅಕ್ಷರಗಳು ನಿಮ್ಮದು, ಭಾವಾರ್ಥ ನನ್ನದಲ್ಲ. ನಾನು ಅದ್ರ ಬಗ್ಗೆ ಏನೂ ಆಡಲ್ಲ. ಸೊ ಇಲ್ಲಿ ಒಂದು ಗೊಂದಲ. ಆಡುದಿದ್ರೆ ವೈಯಕ್ತಿಕವಾಗಿ ಯಾರಿಗೆ ಆ ಸತ್ಯದ ಅರಿವು ಬೇಕು ಅವರಲ್ಲಿ ನಾನು ಒಂದು ವಿಚಾರವನ್ನು ನೀವು ಶಮನ ಮಾಡಬೇಕು. ಏನು?
ಮೊನ್ನೆ ಆ ಒಂದು ವಿವಾದ ಏನಾಯ್ತು, ಪಟ್ಲ ಮೇಳ ತೋರಿತಾರೆ ಅನ್ನುವಂತ ವಿವಾದದ ನಂತರ ನಡೆದಂತ ಸಂಧಾನ ಮಾತುಕತೆಗಳೆಲ್ಲವೂ ಆಯ್ತು. ನಿಮ್ಮನ್ನ ಯಾಕೆ ಹೊರಗಿಟ್ರು, ಅಥವಾ ನೀವು ಹೋಗ್ಲಿಲ್ವಾ, ನಿಮ್ಮನ್ನು ಹೊರಗಿಟ್ರು? ನನಗೆ ಅದು ಬಹಳ ಆಶ್ಚರ್ಯ ಆಗಿದೆ. ಮರುದಿನ ಪತ್ರಿಕಾಗೋಷ್ಠಿ ಇದೆ ಅಂತ ಹೇಳಿದರು ಕಟೀಲಲ್ಲಿ. ನಾನು ಸೀದಾ ಹೋದೆ ಕಟೀಲಿಗೆ. 5 ಗಂಟೆಯಿಂದ 6 ಗಂಟೆವರೆಗೆ ಕಟೀಲಿನಲ್ಲಿ ಕಾದೆ. ಅಲ್ಲಿ ಇದ್ದ ಕೆಲಸಗಾರರೆಲ್ಲ ನೋಡಿದ್ದಾರೆ, ತುಂಬ ಮಾತುಕತೆ ಎಲ್ಲ ಆಡಿದ್ದೇನೆ. ಆಮೇಲೆ ಸ್ವಲ್ಪ ಹೋಗುವ ಮೊದಲು ಪತ್ರಕರ್ತರು ಸಿಕ್ಕಿದ್ದಾರೆ ನನಗೆ. ಏನೋ ಒಂದು ಮೀಟಿಂಗ್ ಉಂಟು ಬೇರೆ ಅಂತ ಹೇಳಿದ ಹೊರತು ಅಲ್ಲಿಗೆ ಹೋಗುವುದಂತ ಯಾರೂ ನನಗೆ ಹೇಳಲಿಲ್ಲ. ಪತ್ರಿಕಾಗೋಷ್ಠಿ ಆದದ್ದು ಗೊತ್ತಾದ್ದು ನನಗೆ ರಾತ್ರಿ 9 ಗಂಟೆಗೆ. ಇಲ್ದಿದ್ರೆ ನಾನು ಖಂಡಿತ ತಪ್ಪಿಸ್ತಿಲ್ಲ. ಮೊನ್ನೆ ಈ ಕ್ಲೀಶೆ ಪರಿಹಾರ ಆಗ್ತಿತ್ತು. ಇದೇ ಅಭಿಪ್ರಾಯ, ಅದೇ ಪ್ರಶ್ನೆ. ಅಂದ್ರೆ ಒಂದು ವಿವಾದ ಏನು ಹುಟ್ಟುಕೊಂಡಿತ್ತು, ಅದಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಇರಬೇಕು, ಒಂದು ಸಂಧಾನ ಮಾತುಕತೆ ಅಂತ ಆಗಬೇಕಾದ್ರೆ ನೀವು ಹೊರಗೆ ನಿಂತ್ರಿ. ಅಲ್ಲ, ನಾನು ಕೂಡ ಇಲ್ಲಿಗೆ ಬರುವಾಗ ಯೋಚನೆ ಮಾಡುವುದು ಅದನ್ನೇ. 3 ಮಂದಿ ಒಟ್ಟಿಗೆ ಕೂತ್ಕೊಂಡು ಇಲ್ಲಿ ಮಾತಾಡಿಸಬಹುದಿತ್ತಲ್ಲ, ನಮಗೆ ಮಾತಾಡಬಹುದಿತ್ತಲ್ವಾ? ಆಗ ಯಾವ ಸಮಸ್ಯೆ ಇರ್ತಿರ್ಲಿಲ್ಲ. ಸುಮ್ಮನೆ ನಾವು ಒಟ್ಟು ಸಿಕ್ಕು ಕಟ್ಟಿಸುವುದು ಯಾಕೆ? ಆದಷ್ಟು ಸಿಕ್ಕು ಬಿಡಿಸಲಿಕ್ಕೆ ಪ್ರಯತ್ನ ಪಡೋಣ. ಯಾಕೆ ಅದು ಹಾಗೆ ನಾನಂತೂ ನಿಮಗೆ ಆಹ್ವಾನ ಆಯ್ತಾ? ಕರೆದ್ರೆ ನಿಮ್ಮ ಹೇಳಿದ್ರಲ್ವಾ 5 ಗಂಟೆಗೆ ಪ್ರೆಸ್ ಮೀಟ್ ಅಂತ ಹೇಳಿ, ನಾನು ಹೋದೆ ಅಲ್ಲ. ಅಲ್ಲಿ ಒಬ್ಬರು ಮಂಗಳೂರಿನ ಪತ್ರಕರ್ತರು ನನಗೆ ಫೋನ್ ಮಾಡಿದ್ದು, ಯಾರು ಅಂತ ಗೊತ್ತಿಲ್ಲ. ಅವರಿಗೆ ಮತ್ತೆ ಫೋನ್ ಆಯಿಸಿದೆ, ಅದು ಇಲ್ಲಿ ಅಲ್ಲ ಮಂಗಳೂರಿನಲ್ಲಿ ಅಂತ ಹೇಳಿದರು. ನಾನು ಅವರಿಗೆ ಹೇಳಿದ್ದೇನೆ, ಎಷ್ಟು ಹೊತ್ತಿಗೆ ಅದು ಹೇಳಿ, ನಾನು ಬರ್ತೇನೆ, ಎಷ್ಟು ಹೊತ್ತಿಗಾದರೂ ನಾನು ಬರ್ತೇನೆ ಅಂತ ಹೇಳಿ 6 ಗಂಟೆಯೂ ಕಳೆದಿದೆ ಅಲ್ಲಿಂದ ಹೋಗುವಾಗ ನಾನು ಕಟೀಲಿನಿಂದ. ಆದರೆ ಅದು ತಪ್ಪಿ ಹೋಯಿತು ನನಗೆ. ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಹೊರಗಿಟ್ಟಿದ್ದಾರೆ. ಉದ್ದೇಶವೋ ಅವರ ಸಮಸ್ಯೆಯೋ ಎಂಥದೋ ಗೊತ್ತಿಲ್ಲ ನನಗೆ. ಅಂತೂ ಪ್ರೆಸ್ ಮೀಟ್ ಇದೆ ಎಂಬುದು ಗೊತ್ತಾದದ್ದು ನನಗೆ ರಾತ್ರಿ 9 ಗಂಟೆಗೆ. ಇಲ್ದಿದ್ರೆ ನಾನು ಗ್ಯಾರಂಟಿ. ನಿಮ್ಮ ಅನುಪಸ್ಥಿತಿಯಲ್ಲಿ ಅದು ಸಂಧಾನ ಹೇಗಾಗತ್ತೆ ಅನ್ನುವಂಥದ್ದು ಯಕ್ಷಗಾನ ಅಭಿಮಾನಿಗಳ ಪ್ರಶ್ನೆ. ವಿವಾದದ ಕಿಡಿ ಹೊತ್ತಿದ್ದು ನಿಮ್ಮ ಪತ್ರಿಕೆಯ ಕಾರಣದಿಂದಾಗಿ, ನಿಮ್ಮ ಪತ್ರಿಕೆಯಲ್ಲಿ ಬಂದ ಲೇಖನದ ಕಾರಣದಿಂದಾಗಿ. ಸೊ ನಿಮ್ಮನ್ನ ವಿದೌಟ್ ವರ್ಕಾಡಿ ಹೇಗೆ ಅದು ಸಂಧಾನ ಮಾತುಕತೆ ಆಗಬಹುದು? ನನಗೂ ಅದೇ ಸಮಸ್ಯೆ ಕಾಡ್ತಾ ಇತ್ತು. ನಾನೀಗ ಅಲ್ಲಿ ಅವರು ಕರೆಯುತ್ತಿದ್ರು, ನಾನು ಇದೇ ಅಭಿಪ್ರಾಯ ಪ್ರಕಟಪಡಿಸ್ತಾ ಇದ್ದೆ. ಅವರ ಒಟ್ಟಿಗೆ ಈ ಅಭಿಪ್ರಾಯ ಕೇಳ್ತಿದ್ರೆ ಬಹಳ ಚೆನ್ನಾಗಿರ್ತಿತ್ತಲ್ವಾ? ಸೊ ಈ ವಿವಾದ ಆದ ನಂತರ ಪಟ್ಲ ಅವರನ್ನ ಭೇಟಿ ಮಾಡಿದ್ರಿ ನೀವು? ಭೇಟಿ ಮಾಡಿ ಹೇಳಿದ್ನಲ್ಲ, ನಮ್ಮ ಗುರುಗಳು ಶಿಮಂತೂರ್ ಅವರ ಜೊತೆಗೆ ಮಾತನಾಡಿದ್ರ, ಮನೆಗೆ ಭೇಟಿ ಕೊಟ್ರಿ. ಅಸರಣ್ಣ ಅವರ ಜೊತೆಗೆ ಮಾತನಾಡಿದ್ರ? ಅಸರಣ್ಣ ಜೊತೆಗೆ ಮಾತಾಡಲಿಲ್ಲ ನಾನು. ಯಾಕೆ ಹೇಳಿದ್ರೆ, ಅದೇ ಪತ್ರಿಕಾ ಪ್ರೆಸ್ ಮೀಟ್ ಅಂತ ಹೇಳಿದ್ನಲ್ಲ, ಆಗ ಪ್ರೆಸ್ ಮೀಟಿನ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಆ 8 ಗಂಟೆ ಹೊತ್ತಿಗೆ ಒಂದು ಫೋನ್ ಬಂತು ಅಸರಣ್ಣರದ್ದು. ನಾನು ಕೇಳಿದೆ, ಬರಬೇಕಾ ಅಂತ. ಬರೋಡ ಅಣ್ಣರೇ ಅಂತ ತುಳುವಿನಲ್ಲಿ ನಾವು ಮಾತಾಡೋದು. ಬಡ್ಚಿ ಎಲ್ಲೇ ಬಲ ಅಂತ ಹೇಳಿದ್ರು ಅವರು. ಆಯಿತು ಅಂತ. ಮರುದಿನ ಹೋಗಿದ್ದೀರಾ ನೀವು? ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ? ಮರುದಿನಲ್ಲಿ ಪ್ರೆಸ್ ಮೀಟಿನ ಬಗ್ಗೆ ಬಂದಿತ್ತಲ್ಲ, ಮತ್ತೆ ನಾನು ಹೋಗಬೇಕಾದ ಅಗತ್ಯ ಏನು? ನನಗೆ ಮಾತಾಡಲಿಕ್ಕಿರುವುದು ಈ ವಿಷಯ. ಅವರ ಹತ್ರ ನಾನು ಯಾವಾಗ ಬೇಕಿದ್ರೂ ಮಾತಾಡಿ ಏನು ಅಲ್ವಾ? ನಾಳೆ ಬಾ ಅಂತ ಹೇಳಿದಕ್ಕೆ ಮೊದಲು ಇಲ್ಲಿ ಪತ್ರಿಕೆಯಲ್ಲಿ ಬಂದಿತ್ತು ಎಲ್ಲ ವಿಚಾರಗಳು. ನಾನು ಹೋಗಬೇಕಾದ ಅಗತ್ಯ ಏನು? ಸೊ ತಮಗೆ ಅನಿಸ್ತಾ ಇಲ್ವ, ನಾನು ವಿನಾಕಾರಣ ಈ ವಿಚಾರದಲ್ಲಿ ನನ್ನ ಹಸ್ತಕ್ಷೇಪ ಆಯಿತು, ಅಥವಾ ನನಗೆ ಇದು ಬೇಡದ ವಿಚಾರದಲ್ಲಿ ನನ್ನನ್ನು ಎಳೆಯುವಂತ ಪ್ರಯತ್ನ ಆಯಿತು ಅಂತ ಅನಿಸ್ತಾ ಇಲ್ವ? ಪ್ರಾಮಾಣಿಕವಾಗಿ ಹೇಳಿ. ಅಲ್ಲ, ನನಗೆ ಹೀಗೆ ಬೇಡ ಇತ್ತು ಅಂತ ಅನಿಸ್ತದೆ ನಿಜವಾಗ ನನಗೆ. ಅಂದ್ರೆ ಪಟ್ಲನಿಗೆ ನೋವಾಯ್ತಲ್ವಾ? ಅಂದ್ರೆ ಇಬ್ಬರು ದಿಗ್ಗಜರ ನಡುವೆ ನೀವು ಸಿಕ್ಕಾಕೊಂಡ್ರ ಅನ್ನುವಂಥದ್ದು ಅಲ್ಲ, ಅಂದ್ರೆ ಜನಪ್ರಿಯತೆಯಲ್ಲಿ ದಿಗ್ಗಜರು ನಾನು ಹೇಳ್ತಾ ಇರುವಂಥದ್ದು. ಅಲ್ಲ, ಇಬ್ಬರೂ ದಿಗ್ಗಜರೇ, ಅನುಮಾನ ಇಲ್ಲ ಅದರಲ್ಲಿ. ನನ್ನ ಸಮಸ್ಯೆಯೂ ಅದೇ. ಈಗ ನಾನೀಗ ಇವರ ಪರವಾಗಿ ಮಾತಾಡಿದರೆ ಅವರಿಗೆ ನೋವಾಗ ಅವರ ಪರ ಅಲ್ವಾ? ಎರಡೂ ಕಡೆಗಳು ಭಾವನೆಗಳು ಕೆಲಸ ಮಾಡ್ತಾ ಇದೆ. ಯಾರ ಮನಸ್ಸಿಗೂ ನೋವು ಮಾಡಬಾರದು ಅಂತ ನನ್ನ ಬದುಕಿನ ಆದರ್ಶವೇ ಅದು, ಸಿದ್ಧಾಂತ. ಯಾರಿಗೂ ನೋವುಂಟು ಕೂಡದು ಎಂಬುದು. ಸೊ ನೀವು ನೋವು ತಿನ್ನೋದಕ್ಕೆ ಹೌದು. ಸಮುದ್ರ ಮಥನದಲ್ಲಿ ವಿಷ ಕುಡಿದನಲ್ಲ ಈಶ್ವರ, ಆ ತರ ಬದುಕು ಇರಬೇಕು. ಅವರ ನಡುವೆ ನೀವು ಸಿಕ್ಕಾಕೊಂಡ್ರಿ. ಈಗ ಜನರ ಕಣ್ಣಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಲ್ತಾ ಇರುವಂತದ್ದು ನೀವು. ಇರ್ಲಿ, ಎಲ್ಲಾ ಅಪರಾಧಕ್ಕೊಂದು ಪರಿಹಾರ ಎಂಬುದು ಇದೆಯಲ್ಲ, ಏನ್ ಮಾಡೋಣ ಅಂತ ಕೇಳ್ಕೊಳ್ಳೋಣ. ವರ್ಕಾಡಿ ಅವರ ವಿಶ್ವಾಸಾರ್ಹತೆ ಪ್ರಶ್ನೆ ಆಗ್ತದೆ, ವರ್ಕಾಡಿ ಅವರ ಪತ್ರಿಕೆಯ ವಿಶ್ವಾಸಾರ್ಹತೆಯ ಪ್ರಶ್ನೆ ಆಗ್ತದೆ, ಇಲ್ಲಿ ವರ್ಕಾಡಿ ಅವರ ಅಸ್ತಿತ್ವದ ವಿಶ್ವಾಸಾರ್ಹತೆಯ ಪ್ರಶ್ನೆ. ಅಲ್ಲಿ ಒಂದು ರಾಜಮಾರ್ಗ ನನಗುಂಟಲ್ಲ, ಇಲ್ಲಿ ಅವರ ಹೆಸರಿಲ್ಲ ನೋಡಿ, ಪಟ್ಲದವರ ಹೆಸರಿಲ್ಲ. ಒಂದು ಅಭಿಪ್ರಾಯವನ್ನು ಅವರು ವೈಯಕ್ತಿಕ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ನಾನು ದಾರಿ ಕಂಡು ಹುಡುಕಿದ್ದು. ವೈಯಕ್ತಿಕವಾಗಿ ನನ್ನ ಸತ್ಯವನ್ನು ನಾನು ಅವರಿಗೆ ತಿಳಿಸ್ತೇನೆ. ಯಾರದು ಮಾತಾಡುವವರು? ಮುಂದಿನ ಸಂಚಿಕೆಯಲ್ಲಿ ಈ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರಿ? ಪಟ್ಲರ ಬಗ್ಗೆ ಮೊನ್ನೆ ಪಟ್ಲರಲ್ಲಿ ಹೋಗಿ ಮಾತಾಡಿದ್ದೇನೆ. ನನಗೆ ಆ್ಯಕ್ಚುಲಿ ಲಂಡನ್ ಪ್ರವಾಸದ ಬಗ್ಗೆ ಎಲ್ಲ ಅವರ ಹತ್ರ ಮಾತಾಡಿಸಬೇಕು ಅಂತ ಇತ್ತು. ಅದು ಇದರ ಮಧ್ಯೆ ಇದು ನಡೆಯಿತಲ್ವಾ. ಆಮೇಲೆ ಅವರ ಹತ್ರ ಮಾತಾಡಿಸ್ತೇನೆ. ಪಟ್ಲ ಶೈಲಿಯ ಬಗ್ಗೆ ನನ್ನ ಅಭಿಪ್ರಾಯ ಹೇಳ್ತೇನೆ. ಅದೊಂದು ದೇಸಿ ಮತ್ತು ಎಂಥದ್ದು ಸಂಗೀತಗಳು ಸೇರಿದ ಒಂದು ಯಕ್ಷಗಾನಕ್ಕೆ ಹೊಸ ಕಾಲಕ್ಕೆ ಬೇಕಾದ ಒಂದು ಶೈಲಿ ಇತ್ಯಾದಿ ಎಲ್ಲ ನಮ್ಮ ಅಭಿಪ್ರಾಯಗಳು ಉಂಟದು. ಸೊ ವಿನಾಕಾರಣ ನೀವು ಈ ವಿಚಾರದಲ್ಲಿ ಇನ್ವಾಲ್ವ್ ಆದ್ರಿ, ವಿನಾಕಾರಣ ನಿಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತ ಪ್ರಯತ್ನಗಳಾಯ್ತು. ಅಲ್ಲ, ಇಲ್ಲಿ ಯಾವ ಪ್ರಯತ್ನಗಳು ಇರಲಿಲ್ಲ. ಯಾರಿಗೂ ಎಂತ ದುರುದ್ದೇಶಗಳು ಯಾರಿಗೂ ಇರಲಿಲ್ಲ.
ಇದು ವಿವಾದ ಆದ ಕಾರಣ ಇಷ್ಟ ಆಯಿತು. ಅಂದ್ರೆ ಇಲ್ಲಿ ವಿವಾದ ಮಾಡಿದ್ಯಾರು? ಪಟ್ಲ ಅವರು ಮುನಿಸಿಕೊಂಡ್ರು ಅಥವಾ ಬೇಸರ ಮಾಡಿಕೊಂಡ್ರು? ನನಗೆ ಇದರಿಂದ ಬೇಸರ ಆಗಿದೆ ಅನ್ನುವಂಥದ್ದು. ನನಗೂ ಸಮಸ್ಯೆ. ಅಂದ್ರೆ ಪಟ್ಲ ಅವರ ಅಭಿಮಾನಿಗಳು, ಅಸ್ರನ್ನರ ಭಕ್ತಾದಿಗಳು ಯಾರು ವಿವಾದ? ನಾನೇ ಅದನ್ನು ಕೇಳ್ತಾ ಇದ್ದೇನೆ, ಯಾರು ಈ ವಿವಾದವನ್ನು ಸೃಷ್ಟಿಸಿದ್ರು? ಸೃಷ್ಟಿಸುವಂತಹದ್ದು ಏನು ಉಂಟು ಅದರಲ್ಲಿ? ಪತ್ರಿಕೆಯಲ್ಲಿ ಬಾಂಬೆಯಲ್ಲಿ ನಂದು 2ನೇ ವಾರ್ಷಿಕೋತ್ಸವ ಆಯಿತು. ಫುಲ್ ಬಂಟರ ಸಂಘ ಸಪೋರ್ಟ್. ಅದಕ್ಕೆ ಎಂಥ ಅದ್ಭುತ ಕಾರ್ಯಕ್ರಮ ಮಾಡಿಕೊಟ್ರು ಅಂದರೆ ಅವರ ಕಲಾಪ್ರೇಮ ಅಷ್ಟು ಅದ್ಭುತವಾದ್ದು. ವಿಶ್ವೇಶ್ವರಯ್ಯ ಹಾಲಲ್ಲಿ ಕಾರ್ಯಕ್ರಮ, ಸಭೆಗೆ ಇಡೀ ಫ್ರೀ ಚಾ, ಭಯಂಕರ ಸಭೆಯಲ್ಲಿ ಫ್ರೀ ಚಾ ತಿಂಡಿ ಕೊಟ್ಟಿದ್ದಾರೆ ಇವರು. ಮತ್ತು ಎಲ್ಲ ಕರ್ನೀರ ವಿಶ್ವನಾಥ್ ಶೆಟ್ಟರು ಕೂಡ ಪ್ರೋಗ್ರಾಮಿಗೆ ಅರ್ಧ ಗಂಟೆ ಮುಂಚೆ ಬಂದಿದ್ದಾರೆ. ಯಾವಾಗಲೂ 6 ಗಂಟೆ ಅಂತ ಹೇಳಿದರೆ ಶುರುವಾಗೋದು 7 ಗಂಟೆಗಲ್ಲ, ಅವರು 5:30 ಗಂಟೆಗೆ ಬಂದು ಕೂತಿದ್ದಾರೆ. ಅಷ್ಟು ಪ್ರೇಮದಿಂದ ಕೆಲವೆಲ್ಲ ಆಶ್ವಾಸನೆಗಳನ್ನೆಲ್ಲ ಮಾಡಿದ್ದಾರೆ. ಸೊ ಈಗ ಮತ್ತೆ ನಾನು ಆಮೇಲೆ ಅವರಿಗೆ ಫೋನ್ ಮಾಡಿ ಎಲ್ಲ ವಿಚಾರಿಸಿದೆ. ಅವರು ಅದನ್ನು ಬಹಳ ಸೀರಿಯಸ್ ಆಗಿ ತಗೊಂಡುಕೊಂಡ ಹಾಗಿಲ್ಲ. ಅವರು ನಾನು ಓದಿ ಹೇಳಿದೆ, ಕೆಲವರಿಗೆಲ್ಲ ಓದಿ ಹೇಳಿದೆ. ಫೋನ್ ಬಂತು ನನಗೆ, ಏನು ಅಂತ ಅವರು ವಿಚಾರಿಸಿದ್ರು, ಓದಿ ಹೇಳಿದೆ ಅಷ್ಟೇನಾ ಅಂತ ಹೇಳಿದ್ರು ಅವರು. ಎಸ್ ಸರ್, ನಾನು ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.